ಸೀರಿಯಸ್ ಆದಿತ್ತೊಳ್ಳೆ ದಾದಾಂಡಲ ಪನ್ಪೆ ತಿನ್ನಿಕಲೆಗ್ ದಾದಾಂಡಲ ಕಲ್ತು ಪಲ್ಲೆ ದಾದಾಂಡಲ ವಿಷಯ ಪಂಡ ಅವೇನು ಸೀರಿಯಸ್ ಆದಿತ್ತು ನೋಡಿಕಲು ಒಂಚೂರು ಪ್ಲೀಸ್. ಹಲೋ ನಮಸ್ಕಾರ ಮಾತರೆಗ್ಲ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಪಂದ್ಬಿಟ್ಪೆ ದಿನ ಪಂದ್ಬಿಟ್ಪೆ ಥರ್ಸ್ಡೇ ಅನ್ ಕಾಂಡೆ ನಿಕಳ್ಳ ಪೂರ ಪಾತಿರ್ದು ಒಂಜಿ ವೀಡಿಯೋನ ಎಂಡ್ ಮಲ್ತದೆ. ಇನ್ನು ಥರ್ಸ್ಡೇ ಬೈಯಪ್ಪಿರೋ ವೀಡಿಯೋ ಸ್ಟಾರ್ಟ್ ಮಲ್ತದೆ. ಬೊಕ್ಕ ದೂರನ ಪೋದಿತ್ತೆ ಒಂಚೂರು ಪಿದಾಯಿ ಬೇಲೆ ಇತ್ತಂಡು ಅಂಚ ಪೋದಿತ್ತೆ ಇಲ್ಲಾಗ ಬತ್ತೆ. ಸೊ ಅಂಚಾದ ಎನ್ನ ಮೂನೆ ಇತ್ತು ಬ್ರೈಟಾಗಿ ತೋಜೊಂದುಂಡು, ಡಾರ್ಕ್ ಆಯ್ನ ಲಿಪ್ಸ್ಟಿಕ್ ತೋಜೊಂದುಂಡು. ಒಂಜಿ ಜನ ಬರೋಂದುಲ್ಲೇರು ಅವೇ ಸಾದಿಡು ನಡ್ತೋಂದು ಬರೋಂದುಲ್ಲೇರು ಗೊತ್ತದು ಅಲ್ಲೇ ಬತ್ತೇರು ಬರೋಂದು ಇರ ಬತ್ತೀರಿ ಇರ್ತುನ ಪಕ್ಕು ಅಜ್ಜ ಒಂಚು ನಿಮಿಷ ಮನಿ ಪೊಚ್ಚಿ. హలో అలే మీరు కాల్ ఉడులేరు అక్క అలే మన వీడియో కాల్ ఉడు ఏరులేరు తులేగే వీడియో కాల్ ఉడు ಓಕೆ ಅವ್ರ ಪಾಪ ಸೀರಿಯಸ್ ಆದ ಕಾಲ್ ಉಡಲೇರು ಒಂದು ಏನದ ಅಂಚ ತೂ ಒಂದಿತ್ತೇರು. ಓಕೆ ಅದಾದೆ ಗೊತ್ತುಂಡೆ ಯಾನಿ ಇನ್ನಿತ ವೀಡಿಯೋ ನಿಕಲೆಗ್ ಈ ಮನೆ ಆಟ ಬರ್ಪುಣತೆ ಆಯ್ತು. ವೀಡಿಯೋ ಕ್ಲಿಪ್ಪಿಂಗ್ ಇದೆ ಅಂಕಲ್ನ ರಡ್ಡು ಏನ ಹಸ್ಬೆಂಡ್ನ ರಡ್ಡು ಮಾಮನ ಕಲ್ಲೆ ಲಡ್ ಆತಿನ ಪ್ರಸಂಗದ ವೀಡಿಯೋನು ಕ್ಯಾಪ್ಚರ್ ಮಂತದೆ. ಇನ್ನಿತ ವೀಡಿಯೋ ಪಾಡೊಂದುಲ್ಲೆ ಯಾನ್ ದೂರನ ಪೋದಿತ್ತೆ ಪಂಡೈತೆ ಯಾನ್ ದೂರನ ಪೋದಿತ್ತುನಲ್ಲ ಏನ ಮಂಡೆ ವೆಯ್ಟ್ 1 minute ವಾಯ್ಸಲ್ಲಿ ಕಿಚ್ಕಿಚ್ಚಿದೆಯಾ ವಿಕ್ಸ್ ಮಾತ್ರ ಇದ್ದೀನಿ ಅಡ್ವರ್ಟೈಸ್ಮೆಂಟ್ ನೆನಪಾವುದುಂಡು ಪೋದಿತ್ತುನಲ್ಲ ಏನ ಮಂಡೆ ಇಡಿ ಓ ಮುಕ್ಕುಲು ಆಟದಕ್ಕುಲು ಬರ್ಪಿರತ್ತ ಅಂದ್ ಕಾಲ್ ಮಂತದ್ ಕೇಂಡೆ ಬೈದೇರ ಅಂದು ಕರೆಕ್ಟ್ ಅದು ಯಾನ್ ಬರ್ಪುನಲ್ಲ ಅಕುಲ್ ಬರ್ಪುನಲ್ಲ ಟೈಮ್ ಕರೆಕ್ಟ್ ಅಂಡು. ಸೊ ಹೆಂಗೆ ವೀಡಿಯೋ ಕ್ಯಾಪ್ಚರ್ ಮಂತ್ ನಿಕ್ಕಲೊಟ್ಟು ಶೇರ್ ಮಲ್ಪರೆಗೆ ತಿಕ್ಕುನು ಇಂಟ್ರೆಸ್ಟ್ ಇತ್ತುನ ತೂಲೆ ಕೆಲವರಿಗೆ ಮಸ್ತ್ ಇಷ್ಟ ಆಪುಂಡತೆ. ಸೊ ಅಂಚಿನ ಕಲೆಗ್ ಮಿನಿ ಇಜಿನಲ್ಲ ತೂಲೆ ಮಲ್ಲ ಇಚ್ಚಿ ಓಕೆ ಅಂಚ. ಸೊ ಅವು ಅದು what I'm talking okay ಅವು ಪೂರ ಇನ್ನಿದು ಆದನ ಆತುಂಡು ಇಂಕೆ ನಾ ವಾಯ್ಸ್ ಸರಿ ಇಜ್ಜಂದೆ ಏನ ಬ್ರೈನ್ಲ ಸರಿ ಅದು ವರ್ಕ್ ಆಗೊಂದು ಇಜ್ಜ ಮೋಸ್ಟ್ಲಿ ಅವು ಪೂರ ಕೆಲಸನ ಫಿನಿಶ್ ಮಂತದಾನಾಗ ಒಂದು ಇಡೆ ಬರ್ಪುನ ಟೈಮ್ಲ ಸರಿ ಆನಾಗ ವೀಡಿಯೋ ಕ್ಯಾಪ್ಚರ್ಲ ಮಂತದು ವ್ಲಾಗ್ ಸ್ಟಾರ್ಟ್ ಮಲ್ಪುಗ ಪನ್ನಾಗ ಅಂಕಲ್ ಬರ್ತೀರ ಅಂಕಲ್ನಲ್ಲಿ ಒಂಜಿ ವೀಡಿಯೋ ನಿಕ್ಕಲಿತ್ತು ಎರೆ ತಿಕ್ಕುಂಡು. ಸೊ ಇದ್ದದೆ ಅದು ಪಂಡ ಆಟದಕ್ಕೂ ಅಂಚಿ ಸೈಡ್ ಹಿಡಿದು ಬರೋಂದುಲ್ಲೇರು ಹಿಂಗೆ ಶಬ್ದಕ್ಕೇನುಂಡು ಗೊತ್ತುಂಡೆ ನಿಕ್ಕಲೆಕ್ಕೇನುಂಡು ಮಿನಿ ಬ್ಯಾಕ್ ಗ್ರೌಂಡ್ ಉಟ್ಪಲ್ಲೆ ಬಟ್ 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 ಬೊಟ್ಟೊಂದು ಪೋಂದುಲ್ಲೇರು ಕೇನುಂಡ ಓಲ ಆವೊಂದುಂಡು ಮೂಲೆ ಕೈತಳ್ಳಿ ಏರ್ನ ಇಲ್ಲಡೋದು ಗೊತ್ತಾವೊಂದಿಚ್ಚಿ ಮೂಲೆ ಓಲ ಸಮ್ವೇರ್ ಹಿಯರ್ ಆರ್ ದೇರ್ ಆರು ಒಂದೆಟ್ಟು ಮೈಕಡ್ ಪನ್ನಿ ಅತ್ತೆ ಪದ್ಯ. ಸೊ ಅಂಚ ಅದು ಇಡೇ ಮುಟಕ್ಕೇನೋ ಒಂದು ಮೋಸ್ಟ್ಲಿ ಎಂಕಲ್ಲ ರೂಮ್ದ ಪಿರಾವದೇ ಇಲ್ಲಡ್ ಮಿನಿ ಆವೊಂದೊಂದು ಒಂದು ಆಟ ಮನೆ ಆಟ. ಎಂಕ ಲಾಸ್ಟ್ ಇಯರ್ ಪೂರ ಎಂಕಲ್ಲ ಇಲ್ಲಾಡ್ಲ ಲೇದಿತ್ತ ಈ ವರ್ಷ ಲೇದಿಚ್ಚ ಬೊಕ್ಕ ದಾಯಗ ಗೊತ್ತಿಚ್ಚಿ ಐ ಡೋಂಟ್ ನೋ ವೈ. ಓಕೆ ನಿಕ್ಕುಲು ಆ ವಿಡಿಯೋನ್ ತೂಲೆ ಬೊಕ್ಕ ದಾದಾಂಡಲ ಪನ್ಪುನಂಚಿನ ವಿಷಯ ಬಾಕಿ ಉಂಡ ದಾದಾಂಡ ಆ್ಯಕ್ಚುಲಿ ಎಂಕ್ ಇತ್ತುಂಡು ಪನರೆ ಬಟ್ ಈ ಶಬ್ದಡ್ ಎಂಕ್ ಎನ್ನ ಮಂಡೆಡ್ದು ಎಸ್ಕೇಪ್ ಆಂಡವು ಏನು ದಾದ ಪಾತ್ರದಲ್ಲೇ ಎಂಕೆ ಗೊತ್ತಾವುದಿಚ್ಚಿ ಸಮ್ ಕನ್ಫ್ಯೂಷನ್ ಗೊತ್ತುಚ್ಚಿ ದಾದ ಕನ್ಫ್ಯೂಷನ್ ಅಂತ. ಓಕೆ ಯಾನೊಂದು ಪನರೈತೆ ದಾದೆ ಗೊತ್ತನೆ ಫೈನಲಿ ನೆನಪಾಂಡು ದಾದ ಪಂಡ ಕೆಲಸ ಉಂಡು ಮಸ್ತ್ ಆ್ಯಕ್ಚುಲಿ ಇನ್ನಿತ್ತ ದಿನ ಒಂಜಿ ಥರ ಎಂಕ್ 10 minutesಲ ಕುಲ್ಲರನೇ ತಿಕ್ಕುದುಜಿ ಎಂಕ್ ಒಂದು ಮೈ ಓನ್ ಟೈಮ್ ಅಂತ ತಿಕ್ಕುದುಜಿ. ಈಜಿನ ಈದ್ ಪೊರ್ತು ಗಂಡಲ ಒಂಜಿ 6 ಹಿಡ್ದು ಬೊಕ್ಕ 6 to 8 ಒಂಜಿ 2 hours ಫ್ರೀ ಫ್ಯಾನು ಟಿ ವಿ ತೂವಂದ ಮೊಬೈಲ್ ತೂವಂದ ದಾದಾಂಡಲ ಎಡಿಟಿಂಗ್ ಮಲ್ತೊಂದ ಅಂಚ ಪೂರ ಉಪ್ಪುವೆ. ಬಟ್ ಇನಿ ಎಂಕ್ ಔ ಟೈಮ್ಲ ತಿಕ್ಕಿಜಿ ಪಿದಾಯಿ ಪೋಯಿನ ಕಾರಣ. ಸೊ ಇತ್ತೆ 8 o'clock ಆಲ್ಮೋಸ್ಟ್ ಆವೊಂದುಂಡು 8 ಆಂಡ ಅಂದು ಗಂಟೆ ಐತಂದು ಗೊತ್ತುಜಿ ನಾನು ಅವಲ ತುತ್ತುಜಿ 8 ಆದು ಪೋ ಮೋಸ್ಟ್ಲಿ. ಸೊತೆ ನುಪ್ಪುಗು ದಿಯರೆ ಉಂಡು ಪಂಡ ಅರಿ ಪಾಡ್ರೆ ಉಂಡು ಬೊಕ್ಕ ಸಾರ್ ಬೆಚ್ಚ ಮಲ್ಪರೆ ಉಂಡು ಎಟ್ಟಿದ್ದ ಸುಕ್ಕ ಬೆಚ್ಚ ದಿಯರೆ ಉಂಡು ಆ್ಯಂಡ್ ವಾಟ್ ಎಲ್ಸ್ ನಥಿಂಗ್ ದ್ಯಾಟ್ಸ್ ಆಲ್. ಯು ಗೋ ಆ್ಯಂಡ್ ವಾಚ್ ದ್ಯಾಟ್ ಆಟ. ಫ್ಯಾನ್ ಹಾಕ್ತೀನಿ ಆಯ್ತಾ.
ಈ ಕುಸುಮಾವತಿಯ ಪಟ್ಟಣದಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುವಂತಹ ವೇಳೆಯಲ್ಲಿ ಬಂದಂತಹ ದೇವತೆಗಳು ಅವರಾಡಿದಂತಹ ಮಾತಾದರೆ ಏನು ಸ್ವಾಮಿ? ತಾರಕಾಸುರನು ಎನ್ನುವಂತಹ ದಾನವನು ದೇವಲೋಕದ ಮೇಲೆ ದಾಳಿಯನ್ನು ಮಾಡಿ ದೇವತೆಗಳನ್ನು ದೆಸೆಗಿಡಿಸಿದ್ದಾನೆ. ಆತನ ಅಭಿಯೋಗದಿಂದ ಧರೆಯಲ್ಲಿ ಅಧರ್ಮವೇ ತುಂಬಿ ಹೋಗಿದೆ. ಆತನನ್ನು ವಧಿಸಬೇಕು ಎನ್ನುವ ಹಾಗೆ ಆತನ ವಧೆಯಾಗಬೇಕು ಎನ್ನುವುದಾದರೆ ಪರಮೇಶ್ವರನ ಮಕ್ಕಳಿಂದಲೇ ಎನ್ನುವಂತಹ ವರವನ್ನು ಪಡೆದುಕೊಂಡಿದ್ದಾನೆ. ಪರಮೇಶ್ವರ ಈಗ ತಪಸ್ಸಲ್ಲಿ ಕುಳಿತಿದ್ದಾನೆ, ಮಕ್ಕಳಾಗುವುದಕ್ಕೆ ಸಾಧ್ಯವಿಲ್ಲ. ಅದರ ದಾಕ್ಷಾಣಿಯನ್ನು ಕಳೆದುಕೊಂಡಿದ್ದಾನೆ. ಹೌದು. ಹಾಗಾಗಿ ನನ್ನಲ್ಲಿರುವಂತಹ ಪಂಚಶರಗಳನ್ನು ಪ್ರಯೋಗಿಸಿ ಪರಮೇಶ್ವರನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಹೊರಟು ನಿಂತವನು ನಾನು. ಸ್ವಾಮಿ ಪರಶಿವನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಈಗಾಗಲೇ ಹೊರಟು ನಿಂತವರಾಗಿದ್ದೀರಿ. ಇದು ಲೋಕ ಕಲ್ಯಾಣದ ವಿಚಾರವೇ ಆಗಿದ್ರು ಸ್ವಾಮಿ. ಇದು ನಿಮ್ಮ ಜೀವಕ್ಕೆ ಆಪತ್ತನ್ನು ತರುವಂತದ್ದಾಗಿದೆ. ಅದಲ್ಲದೆ ಹೋದರೆ ಪರಮೇಶ್ವರನ ತಪವನ್ನು ಕೆಡಿಸುವುದಕ್ಕಾಗಿ ಹೊರಟು ನಿಂತಿದ್ದೀರಿ. ನಿಜ ಸ್ವಾಮಿ, ಮೂರು ಲೋಕವೇ ಬಲ್ಲವರಾಗಿದ್ದಾರೆ. ಆ ಪರಮೇಶ್ವರ ಪರಮಾತ್ಮನ ಮಹಿಮೆಯೇನೆನ್ನುವುದಾಗಿ ಈಗಾಗಲೇ ಇಂತಹ ದುಷ್ಟರಾಗಿರುವಂತಹ ಅಂಧಕಾಸುರ ಜಲಂಧಾರದಿಗಳನ್ನು ಕೊಂದವನಾಗಿದ್ದಾನೆ. ಸ್ವಾಮಿ, ಎಲ್ಲಿಯಾದರೂ ಆತನ ತಪವನ್ನು ಕೆಡಿಸುವುದಕ್ಕೆ ಮುಂದಾದೆಯಂತಾದರೆ, ಆತನ ಕಿಚ್ಚುಗಣ್ಣನ್ನು ಬಿಟ್ಟ ಅಂತಾದ್ರೆ ಈ ಲೋಕವೇ ಭಸ್ಮವಾಗಿ ಹೋಗುತ್ತದೆಯಂತೆ. ಹೀಗಿರುವಾಗ ನಿಮ್ಮ ಕಣ್ಣಿಗೆ ಆತ ಬಿದ್ದಂತಾದ್ರೆ ಆತನ ಕಿಚ್ಚುಗಣ್ಣಿಂದಲಾಗಿ ನೀವು ಸುಟ್ಟು ಭಸ್ಮವಾಗಿ ಹೋಗುತ್ತೀರಿ ಸ್ವಾಮಿ. ನಿಮ್ಮನ್ನೇ ಬಯಸಿ ಬಂದವಳು ನಾನು, ನಿಮ್ಮನ್ನೇ ಅನುಸರಿಸಿಕೊಂಡವಳು ಈ ರತಿದೇವಿ. ಹೀಗಿರುವಾಗ ನೀವು ಹೋದೆ ಅಂತಾದ್ರೆ ಈ ರತಿಯ ಪಾಡೇನು ಅಲ್ಲವಾ? ಚಿಂತಿಸಬೇಡ. ನನ್ನ ತಂದೆಯಾದಂತಹ ಶ್ರೀಹರಿಯ ಬಳಿಗೆ ಹೋಗು, ಅವರೇ ಒಂದು ದಾರಿಯನ್ನು ತೋರಿಸ್ತಾರೆ. ಆಗಲಂತೆ ಸ್ವಾಮಿ. ಜಯ 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 ಧೈರ್ಯವನ್ನು ತಾಳಿರಿ. ನಿಮ್ಮೆಲ್ಲರ ಅಂತಃಕರಣದಲ್ಲಿ ಸೂಕ್ತಳಾದಂತಹ ನನ್ನನ್ನು ಭಕ್ತಿ ಭಾವದ ಮೂಲಕವಾಗಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮಕ್ಕಳೇ, ನಿಮ್ಮ ಮುಖಾವಲೋಕನ ಮಾಡುವಾಗ ಯಾವುದೋ ಕಷ್ಟ ನಿಮ್ಮನ್ನು ಆವರಿಸಿಕೊಂಡಿದೆ. ಹೇಳಿ ಮಕ್ಕಳೇ, ಆ ಕಷ್ಟವನ್ನು ಪರಿಹರಿಸುತ್ತೇನೆ.
ಅಮ್ಮ ಮಕ್ಕಳೇ, ನಮಗೊದಗಿದಂತಹ ದುಸ್ಥಿತಿಯನ್ನು ಯಾವ ರೀತಿ ವಿಸ್ತರಿಸಬೇಕು ಎಂದು ಅರ್ಥವಾಗುತ್ತಾ ಇಲ್ಲ. ಶೋಣಿತಾಪುರ ಧರಿಸಿ ಮಾಲಿನ್ಯ ಸುಕುಮಾರನಂತಹ ಮಹಿಷದಾನವನು ದೇವಲೋಕದ ಮೇಲೆ ದಾಳಿಯನ್ನು ಮಾಡಿ ದೇವತೆಗಳನ್ನು ದೆಸೆಗಿಡಿಸಿದ್ದಾನೆ. ಹೌದೇ? ಆತನ ಅಭಿಯೋಗದಿಂದ ಧರೆಯಲ್ಲಿ ಅಧರ್ಮವೇ ತುಂಬಿ ಹೋಗಿದೆ. ಅಂತಹ ದುಷ್ಟನನ್ನು ವಾದಿಸಿ ಲೋಕವನ್ನು ಉದ್ಧರಿಸಬೇಕಮ್ಮ. ಭಯಪಡಬೇಡಿ. ಅದೋ ಆ ದುಷ್ಟ ಮಹಿಷಾಸುರ ಅಟ್ಟಹಾಸದಿಂದ ಮೆರೆಯುತ್ತಿರುವನೇ. ಆ ದುಷ್ಟ ಮಹಿಷನ ಬದಿಗಾಗಿ, ಧರ್ಮದ ಸಂಸ್ಥಾಪನೆಗಾಗಿ ನಾನೀಗಲೇ ಸಿಂಹವಾಹಿನಿಯಾಗುತ್ತೇನೆ. ಜಯ ಜಯ. ಓಕೆ, ಫೈನಲಿ ಎಂತ ಗೊತ್ತುಂಟಾ ಫ್ರೆಂಡ್ಸ್, ನೀವು ಹೋಗಿ ಆಟ ನೋಡ್ಕೊಂಡು ಬಂದ್ರಲ್ಲ, ಅದೇ ಸಮಯಕ್ಕೆ ನಾನು ಹೊರಗಡೆ ಹಾಕಿಕೊಂಡು ಹೋಗಿದ್ದಂಥ ಡ್ರೆಸ್ಸಿಂದ ಮನೆಯ ಡ್ರೆಸ್ಸಿಗೆ ಶಿಫ್ಟ್ ಆದದ್ದಾಯಿತು. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಿಮಗೆ ಎಂತೆಲ್ಲ ಶಬ್ದ ಕೇಳಿಸ್ತಾ ಉಂಟು ಗೊತ್ತಾ ನನಗೆ. ಈಗ ಆಟದ್ದಾಯಿತು. ಈಗ ಪೀ ಪೀ ಎಂಥದ್ದು ವಿಚಿತ್ರ ಪ್ರಾಣಿ ಕೂಗುವ ಹಾಗೆ ಶಬ್ದ ಎಲ್ಲ ಹೊರಗಡೆಯಿಂದ ಕೇಳಿಸ್ತಾ ಉಂಟು. ಅದು ಸರಿ, ಇದು ತುಳು ಚಾನಲ್ ಅಲ್ಲ, ನೀವು ಯಾಕೆ ಕನ್ನಡದಲ್ಲಿ ಮಾತಾಡ್ತಾ ಇರೋದು? ಎಂತಕ್ಕೆ ನಿಮಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವಾ? ಹೇಗೆ ಉಂಟು ನನ್ನ ಮಂಗಳೂರು ಕನ್ನಡ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನಿಮ್ಗೆ ಏನಾದರೂ ಒಂದು ದಿನದ ವ್ಲಾಗ್ ಮಂಗಳೂರು ಕನ್ನಡದಲ್ಲೇ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಅದು ಸಹ ತಿಳಿಸಿ. ಯಾವುದಾದ್ರೂ ಒಂದು ವ್ಲಾಗ್ನ ನಾನು ಕಂಪ್ಲೀಟ್ ಆಗಿ ಮಂಗಳೂರು ಕನ್ನಡದಲ್ಲಿ ಮಾತಾಡಿ ಒಂದು ವ್ಲಾಗ್ ಮಾಡುವ ಪ್ರಯತ್ನವನ್ನು ಪಡ್ತೇನೆ. ಮತ್ತು ನಾನು ಮಂಗಳೂರು ಕನ್ನಡ ಕಲ್ತಿದ್ದು ಮಂಗಳೂರಿಗೆ ಬಂದ ನಂತರ. ಈಗ ಜಸ್ಟ್ 1 ಇಯರಿಂದ ನಾನೊಬ್ಬಳೇ ಪ್ರಾಕ್ಟೀಸ್ ಮಾಡಿ ಮತ್ತು ಬೇರೆಯವರು ಮಾತಾಡುವಂಥ ಮಂಗಳೂರು ಕನ್ನಡವನ್ನು ಕೇಳಿಸ್ಕೊಂಡು ಕಲಿತಂಥ ಪದಗಳು. ಯಾಕಂದರೆ ಇದು ನನಗೆ ಹೊಸತು. ಹಾವ್ ಇಸ್ ಮೈ ಮಂಗಳೂರು ಕನ್ನಡ? ಅದು ಕನ್ನಡ ಗೊತ್ತು ಪುನಃ ಕಲೆಗೆ ಮಂಗಳೂರು ಕನ್ನಡ ಪಾತೆನದಲ್ಲ, ಅದು ಮಲ್ಲ ಕಷ್ಟದ ವಿಷಯ ಆಯ್ತು. ಬಿಕಾಸ್ ಯು ಆಲ್ರೆಡಿ ನೋ ಕನ್ನಡ. ಆಂಡಲ್ಲ ಕಂಪ್ಲೀಟ್ ಅದು ಆ ಒಂಜಿ ಕನ್ನಡನ ಫುಲ್ಲು ಇಗ್ನೋರ್ ಮಂತದ್ದು. ಈ ಕನ್ನಡನೇ ನೆನಪುದಿದ್ದು ಮೈಂಡ್ ಹಿಡ್ದಿದ್ದು ಪಾತೆರ ಒಂಚೂರು ಕಷ್ಟ ಉಂಟು. ಐ ಆಮ್ ಟ್ರೈಂಗ್ ವೆರಿ ಹಾರ್ಡ್. ಕಂಪ್ಲೀಟ್ ಅದು ಒಂದುವೇ ಕನ್ನಡ ಏರ್ ಬತ್ತಂಡಲ್ಲ ಒಂದುವೇ ಕನ್ನಡ ಪಾತೆರ್ ನಂಚಿನ ಪ್ರಯತ್ನ ಬರೋಂದುಲ್ಲೆ ಅಂತ ಗೊತ್ತುಂಡೆ. ವಿಚಿತ್ರ ಆಪುಂಡು ಎರಾ ಕನ್ನಡ ಪಾತೆರೊಂದುಲ್ಲೆ ಯಾನು ಒರಾನೆ ಬ್ಯಾಂಗ್ಳೂರು ಕನ್ನಡ ಪಾತೆರಿ ತಕ್ಷಣಕ್ಕೂ ಅಯ್ಯೋ ಸೀರಿಯಸ್ಲಿ ಆ ಮ್ಯಾಂಗ್ಳೂರಿಯನ್ ಪನ್ಪುನಲೆ ಕಲ್ಲುಕ್ಕು ಕೊರ್ಪಿರು ಒಂಜಿ ಸರ ಶಾಕಿಂಗ್ ಅದು ಪುಣಕಲ್ಲ ಎಕ್ಸ್ಪ್ರೆಷನ್. ಹೈಶಿಕ್ ಟಾಕಿಂಗ್ ದಾದ ಪನ್ಪೇರು ಮೂಲ್ದಾದ ಗೌಡೇರ್ನ ಕನ್ನಡ ಪಾತೆರೊಂದುಲ್ಲ ಮಾರೆಯ ಅಂಚಿನ ಒಂಜಿ ಲುಕ್ ಪೂರ ಬರ್ಪುಣೆಂಕ್ ಇನ್ನು ರ್ಯಾಶ್ ಕನ್ನಡದಲ್ಲೆಕ ಫೀಲ್ ಅಪ್ಪುನದ ಅದನ್ನು ಹಾಕಲೆಗ ಅಂತ ಅಂಚ ಯಾನು ವರ್ಕ್ ಹಾರ್ಡ್ ಮಲ್ತದು ಕಾನ್ಸಂಟ್ರೇಟ್ ಮಲ್ತದು ಪೂರ ಕಲ್ತಿದ್ದೀನಿ ಅಂಚಿನ ಕನ್ನಡ ಮ್ಯಾಂಗ್ಳೂರು ಕನ್ನಡ. ಆತದೆಲ್ಲ ಕಷ್ಟ ಆತು ಜಂಕ್ ಕಲ್ಪರೆ ಈಸಿ ಆತಂಡು. ಬಟ್ ಹೌ ಇಸ್ ಇಟ್? ಕಮೆಂಟ್ ಮಲ್ತು ಪಲ್ಲೆ. ಐ ಮೀನ್ ಟಾಕಿಂಗ್ ಮೋರ್ ವ್ಲಾಗರ್ ಪನಿ ಬೊಕ್ಕ ಪಾತೆರೋಡೆ. ಬಟ್ ಈಸ್ ಇಟ್ ಬೋರಿಂಗ್? ಅವು ಪಲ್ಲೆ ಬೊಕ್ಕ ಮ್ಯಾಂಗ್ಳೂರು ಕನ್ನಡ ಯಾನ್ ಸುಮಾರು ವಸ್ತು ಪೂರ ತಿರ್ತು ಪಾಡಿ ನಿಕ್ಕಳ್ಳ ಪಾತೆರೊಂದು 2 ಸೆಂಟ್ದ ಬಾಟಲ್ ಕ್ಲಿಪ್ಪು ಏನೋ ಚಾರ್ಜರ್ ಪ್ಲಗ್ ಹಿಡ್ದು ಎಸ್ಕೇಪ್ ಆದ ಮೂಲ್ ಬುರ್ದುಂಡು ಮಿರರ್ ಸ್ಟ್ಯಾಂಡಿಗೆ ದಾದ ಮಲ್ಪನ್ ಕೆಲವರು ಅಂಚ ಆಪುಂಡು ದಯಪಂಡ ಯಾನ್ ಮೂಲ್ ಇಂಚ ಮಂತನಲ್ಲ ಪೂರಕ ವಸ್ತುಲಾಗ ತಿರ್ತು ಬುರುಂಡು. ಓಕೆ ಯಾ ದಟ್ಸ್ ಆಲ್. ಲೆಟ್ ಮಿ ಸ್ಟಾಪ್ ಮೈ ಪಾತೆರ ಬೊಕ್ಕದ ಅದೇ ಗೊತ್ತುಂಡೆ. ದಟ್ಸ್ ಆಲ್. ಈ ವ್ಲಾಗನ್ನು ನಾನು ಇಡಕ್ಕೆ ಎಂಡ್ ಮನ್ಪರೆಗೋಸ್ಕರ ಇದು ಪೂರ ಪಾತೆರಿಯರ ಇರು. ಡೋಂಟ್ ಯು ಹ್ಯಾವ್ ಎನಿ ದ ವರ್ಕ್? No, I don't have any other work. I always love to talk with you guys. Okay, ಇನ್ನಿತ ವಿಡಿಯೋ ನಾನು ಇಡಕ್ಕೆ ಎಂಡ್ ಮನ್ಫೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಲ್ತು ಪಲ್ಲೆ ಮ್ಯಾಂಗ್ಳೂರು ಕನ್ನಡದ ಸೀರಿಯಸ್ ಅದ್ದೆತ್ತೊಳ್ಳೆ ದಾದಾಂಡಲ ಪನ್ಪೆ ತೆನಿಕಲೆಗ್ ದಾದಾಂಡಲ ಕಮೆಂಟ್ ಮಲ್ತು ಪಲ್ಲೆ ದಾದಾಂಡಲ ವಿಷಯ ಪಂಡ ಅವೇನು ಸೀರಿಯಸ್ ಅದ್ದೆತ್ತೋ ನಿಕ್ಕಲು ಒಂಚೂರು ಪ್ಲೀಸ್ ಕಮೆಂಟ್ ಮಲ್ತು ಪಲ್ಲೆ. ಓಕೆನಾ? ಬಿ ಸೀರಿಯಸ್. ಮ್ಯಾಂಗ್ಳೂರು ಕನ್ನಡದ ವ್ಲಾಗ್ ಬೋಡಿತ್ತುಂಡ ಒಂಜಿ ದಿನ ಒಂಜಿ ವ್ಲಾಗನ್ನು ಕಂಪ್ಲೀಟ್ ಮ್ಯಾಂಗ್ಳೂರು ಕನ್ನಡ ಮಲ್ಪೋಡು ಅಂದಿತ್ತುಂಡ ನಿಕ್ಕಲ್ನ ಅಭಿಪ್ರಾಯವನ್ನು ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಓಕೆನಾ?
Okay, that's all. Thank you so much for watching. Ekar panonde let me end and let me seriously end this. Thank you so much for watching. Lots and lots of love. Piratiku aina to beka. Book 100% I know video do. Take care matile and epala that take care panpe panda. You should always take care because you're my family. Bye.